ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ
ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ ಶೂಲಿಕಪರ್ಥಿ ತ್ರಿನೇತ್ರ ತ್ರಿಯಂಬಕ ಜಯ ಮೃತ್ಯುಂಜಯನೇ ಈಶ ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ ಶೂಲಿಕಪರ್ಥಿ ತ್ರಿನೇತ್ರ ತ್ರಿಯಂಬಕ ಜಯ ಮೃತ್ಯುಂಜಯನೇ ಜಯ ಮೃತ್ಯುಂಜಯನೇ ಭಕುತಿಗೆ ಬೇಗನೆ ಬುಲಿಯುವ ದೇವನೇ ಜಯ ತ್ರಿಪುರಾಂತಕನೇ ಬೇಡಿದ ವರಗಳ ಆಕ್ಷಣ ನೀಡುವ ಸಾಂಬ ಸದಾಶಿವನೇ ಭಕುತಿಗೆ ಬೇಗನೆ ಒಲಿಯುವ ದೇವನೇ ಜಯ ತ್ರಿಪುರಾಂತಕನೇ ಬೇಡಿದ ವರಗಳ ಆಕ್ಷಣ ನೀಡುವ ಸಾಂಬ ಸದಾಶಿವನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ ಲೋಕವ ರಕ್ಷಿಸಿ ವಿಷವನೆ ಕುಡಿದ ಕರುಣಾಸಾಗರನೇ ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ ಲೋಕವ ರಕ್ಷಿಸಿ ವಿಷವನೆ ಕುಡಿದ ಕರುಣಾಸಾಗರನೇ ಕರುಣಾಸಾಗರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಶಶಿಧರನೇ ಹರನೇ ಶಿವನೇ ಯಸ್ ನಮಸ್ಕಾರ ನಮಸ್ಕಾರ ಏನ್ ಚೊಲ್ಲರೆ ಸೌಖ್ಯ ಕೂಶಿಟ್ಟೊಲ್ಲರೆ ಗರ್ದುಡೊಲ್ಲರೆ ಗೌಚಿಡೊಲ್ಲರೆ ಗಮ್ಮತ್ತುಡೊಲ್ಲರೆ ದ್ಯಾಗಂತ ಕೆಂಡ ದ್ಯಾಗ ಪರ್ಬ ದೀಪಾವಳಿ ಗೂಡು ದೀಪದ ಸಂಗಮ ದೀಪಾವಳಿ ಸಂಭ್ರಮದ ಮಲ್ಲ ಉಚ್ಚಯಡು ಇನಿ ನಮ್ಮನ ಮಾತಿರಲ್ಲ ಒಟ್ಟು ಮಲ್ತೊಂದಿರಿ ತನ್ಕಲ್ಲ 10 ವರ್ಷದ ಮಲ್ಲ ಉಚ್ಚಯದ ಸಾಧಿತನು ಸಾಧನೆ ಮಲ್ದಿನಿ ಅಂಚಿನ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ತುಕ್ಕೊಟ್ಟು ಉಳ್ಳಾಲ ದುಂಬುದ ಅಚ್ಚೆಡೆ ಒಂಚಾತೆ ಸಾಂಸ್ಕೃತಿಕ ನೆಂಪೊಳಿಗೆ ಖಂಡಿತವಾದ ರಾಜ್ಯ ಮಟ್ಟದ ಈ ನಾಮನು ನಿತ್ಯ ನಿರಂತರವಾದ ಗೆಂದೊಂದು ಇನಿ ಕಾನಗ ರಾಜ್ಯದ ಉದ್ದಗಲ ಪರ ರಾಜ್ಯುಡ್ಲ ಕಾರ್ಯಕ್ರಮವನ್ನು ಕೊರಂದಿಪ್ಪುನಂಚಿನ ಜಿಲ್ಲೆದ ಪೆರ್ಮೆದ ಸಂಸ್ಥೆ ಥಂಡರ್ ಗೈಸ್ ಫೌಂಡೇಶನ್ ರಿಜಿಸ್ಟರ್ಡ್ ಬಸ್ಫೆ ದುಂಬದ ಒಂಚಾತೆ ಪುರ್ತು ನೃತ್ಯ ಕಾರ್ಯಕ್ರಮನು ಈ ವೇದಿಕೆಡೆ ಪೂರ್ಣ ಮಲ್ಪರೆಗೊಂಡು ಬಂದುಳೆ ಕಾರ್ಯಕ್ರಮದ ಅಖೇರಿ ಮುಟ್ಟಲ ಸೇರ್ದಿನ ಸರ್ವ ಕಲಾಭಿಮಾನಿ ಬಂಧುಳ್ಳ ಸಕಾಯಿನ ಯಾಚನೆ ಮಲ್ತೊಂಡು ಆದಿಪೂಜಿತೆ ಆದಿವಂದಿತೆ ವಿಘ್ನ ವಿನಾಯಕೆ ಆನೆ ಮೋನೆದ ಮಹಾಗಣಪತಿ ದೇವರಿಗೆ ಸುರುಕಾದೆ ಅಡ್ಡ ಬರೊಂದು ಕಲಾಮಾತೆ ಬ್ರಹ್ಮನ ರಾಣಿ ಶಾರದೆಗೆ ವಂದಿಸ ಒಂದು ನಂದಿನಿ ಪರಪದ ನಡುಟು ಸಿರಿ ಕಟಿಲಗೂಡಿಟ್ಟು ಲಿಂಗದ ಹೊರಟು ನೆಲೆಯಾದೆ ಲೋಕನೇ ಕಾಪನ ಅಪ್ಪೆ ಉಳ್ಳಾಲ್ದಿನ ಪಾದ ಪದ್ಮಗು ತೆರೆತಗ್ಗ ಒಂದು ಸೇರ್ದಿನ ಸರ್ವ ಬಂಧುಳ್ಳ ಕೈ ಚಪ್ಪಾಳದ ಸ್ವರಶಬ್ದ ನಡುಟು ಥಂಡರ್ ಗೈಸ್ ಫೌಂಡೇಶನ್ ಎನಿತ ದಿನತ ಕಾರ್ಯಕ್ರಮವನ್ನು ಸುರುಮಲ್ತೊಂದು ಬಂದುಳೆ ಸನಾತನ ಸಂಸ್ಕೃತಿ ಭಾರತ ಭೂಮಿದ ಮಲ್ಲ ಅಚ್ಚಡೆ ಪುಟುಬಳತಿನ ನಂಕು ಮಾತಿರೆಗಲ ಹಿರಿಯ ಕುಲು ದಾದ ಕಲ್ಪ ಎರಕೆಂಡ ಒವ್ವೆ ಕಜ್ಜೆನ ಮಲ್ಪಲ ಒವ್ವೆ ಅಜ್ಜನ ದೇಲ ದೇವರೇನು ಸುರುಕಾದ ಈ ಸುಗಿಪಲ ಸುರುತ್ತ ಪೂಜೆದ ಅಧಿಪತಿ ಏರಿಂದ ಕೆಂಡ ಮಹಾಗಣಪತಿ ದೇವರಿಗೆ ಅಂಚಿತ್ತಿನ ಗಣಪತಿ ದೇವರನ ಸಾನ್ನಿಧ್ಯವೂ ನಡುಬಗ್ಗಾದ ತೆರೆತಗ್ಗಾದ ಈ ಅರ್ಥಿದ ನೃತ್ಯನು ಅರ್ಪಿತ ಮಲ್ತೊಂದುಲ್ಲ ಕೈ ಚಪ್ಪಾಳೆದ ಸ್ವರಶಬ್ದ ಭೂಮಂಡಲ ಬುಡಡೆ ಬಾನಮಂಡಲ ಎತ್ತಡ ಮಲ್ಪನಂಚಿನ ಸದಾಶಯ ಬಂಧುಳೆ महागणपतिं
तिलक पट कमर दामिनी अधर रागिनी मेरे दर आई कैसी सजी धजी देखो मेरे पिया की सांवरी जिया से बावरी मेरे अंगना में देखो आज खिला है चाँद ये बाजे धुन झम झम झमाक झम तो नाच मन झम झम झमाक झम ये बाजे धुन झम झम झमाक झम तो नाच मन झम झम झमाक झम पिंगा गपोरी पिंगा गपोरी पिंगा गपोरी पिंगा 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 बजने दे धड़क धड़क ढोल ताश धड़क धड़क भंडारा झिड़क झिड़क मल्हारी धड़क धड़क भड़क साली चटक मटक फटक साली दुश्मन की देखो जो फाट लावली अरे बजने दे धड़क धड़क ढोल ताश धड़क धड़क भंडारा झिड़क झिड़क मल्हारी धड़क धड़क भड़क साली चटक मटक फटक साली दुश्मन की देखो जो फाट लावली धीरे धीरे बड़ी चली जो थी चिंगारी छोटी चिंगारी बड़ी 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 है मन की अलमारी आज अलमारी हुई सतरंगी शादी सतरंगी हुई सतरंगी थी जो ये रात काली धड़क धड़क भड़क साली चटक मटक फटक साली दुश्मन की देखो जो फाट लावली बजने दे धड़क धड़क ढोल ताश धड़क धड़क भंडारा झिड़क झिड़क मल्हारी धड़क धड़क भड़क साली चटक मटक फटक साली दुश्मन की देखो जो फाट लावली बजने दे धड़क धड़क ढोल ताश धड़क धड़क भंडारा झिड़क झिड़क मल्हारी धड़क धड़क भड़क साली चटक मटक फटक साली दुश्मन की देखो जो फाट लावली ತುಳು ಭಾಷೆ ಬಹುಶಃ ನಮ್ಮ ಇಲ್ಲಡು ಒವ್ವೇ ಭಾಷೆ ಪಾತೆರಡು ಅಂಡ ಮಾರ್ಗೋಗು ಜತ್ತಂದ ಅಂಡ ಖಂಡಿತವಾದ್ಲ ತುಳು ಭಾಷೆನೇ ಪಾತೇರು ನಾವು ತುಳು ಭಾಷೆದಾಯೆ ಒವ್ವೇ ಊರುಡು ತಿಕ್ಕೆ ಅಂಡ ತುಳುವರೈನ ನಮ್ಮ ಕೆಬಿ ಮಾತ ಕೊಂಡೆ ಆಪಡು ಆಯಡ ಒಂಜಿ ಗಂಟೆ ಬೋರ್ತಂಡ ವಿಷಯ ಇಜ್ಜಿಡಲ ಪಾತೇರುವ ಅಂಚಿತ್ತಿನ ಒಂಜೆ ಸಾನ್ನಿಧ್ಯ ತುಳು ಭಾಷೆಗೂ ಉಂಡು ಪನ್ಪುನವು ಸತ್ಯ ಧರ್ಮಸ್ಥಳ ಆದಿಪು ಸುಬ್ರಹ್ಮಣ್ಯ ಕೊಲ್ಲೂರು ಕಟೀಲು ಸೊಸೈತ್ಲು పొళలి ఇంచెత్తిన పరమ పావన క్షేత్రంలో ఉండాయిన జాగువు కెండ అవు నమ్మ తుಳುವ నాడు నందిని నళిని శాంభవి నేత్రావతి కుమారధార పన్పుంచి పుణ్య తుదెక్కులు పరపున జాగువు కెండ అవు నమ్మ తుಳುವ నాడు ಕೋಟಿ ಚೆನ್ನೈರ್ ನಂಚಿನ ಅಮರು ಬಳ್ಳಿಲು ಕಾಂತಾಬಾರ ಬುಧಬಾರ ನಂಚಿನ ಕಾರಣಿಕ ಪುರುಷರೇ ಜನನಗು ಬತ್ತಿನ ಜಾಗುವು ಕೆಂಡ ಅವು ನಮ್ಮ ತುಳುವ ನಾಡೆ ಅಗೋಳಿ ಮಂಚನ ನಂಚಿನ ಶಕ್ತಿಶಾಲಿ ದೇವಪುಂಜ ನಂಚಿನ ಪ್ರತಾಪಶಾಲಿ ಉದಿತ ಬತ್ತಿನ ಭೂಮಿಯು ಕೆಂಡ ಅವು ನಮ್ಮ ತುಳುವ ನಾಡು ಕೋಲ ಕಂಬುಲ ಅಂಕ ಆಯನದ ಮೂಲ ನಮ್ಮ ತುಳುವ ನಾಡಿಗೆ ಬಂದಳೆ ಅಂಚಿತ್ತಿನ ತುಳುವ ನಾಡದ ಕ್ಷೇತ್ರ ಪುರಾಣ ಏನಿ ಕನಗ ಸುರುತ ಎಸಲಡು ಕುಕ್ಕೆ ಸುಬ್ರಹ್ಮಣ್ಯನ ಕಥೆನು ಈ ವೇದಿಕೆಡು ಕೊರ್ಪುನಂಚಿನ ಪ್ರಯತ್ನ ಮಲ್ತೊಂದುಲ್ಲ ವಿಶೇಷವಾಯಿನ ನೃತ್ಯ ರೂಪಕಡು ಕುಕ್ಕೆ ಸುಬ್ರಹ್ಮಣ್ಯನ ಕಥೆನು ಪನ್ಪಂದಾಂಡ ಕಾರ್ಯಕ್ರಮದ ಅಖೇರಿದ ನೃತ್ಯಡು ಧರ್ಮಸ್ಥಳದ ಕಥೆನು ಈ ವೇದಿಕೆಡು ಪಡಿಮುಡಿಸವರೇ ಉಲ್ಲ ಕುಕ್ಕೆ ಸುಬ್ರಹ್ಮಣ್ಯ ಇನಿ ಕಾನಗ ಜಾತಿ ಮತ ಧರ್ಮ ಭೇದದಂತೆ ಮಾತಿರ್ಲ ನಾಗನ ದೋಷಗೂ ನಾಗದೋಷ ನಿವಾರಣೆಗೆ ಪೋಪುನಂಚಿನ ಪರಮ ಪಾವನ ಕ್ಷೇತ್ರ ಅವು ನಮ್ಮ
ಕುಕ್ಕೆ ಸುಬ್ರಹ್ಮಣ್ಯನ ಕ್ಷೇತ್ರ. ಕುಕ್ಕೆ ಸುಬ್ರಹ್ಮಣ್ಯನ ಕ್ಷೇತ್ರ ಎಂಚ ಉಂಡಾಂಡೆ ಎಂಚ ನಾಗದೋಷ ಅಲ್ಪ ನಿವಾರಣೆ ಆಪುಂಡು ಪನ್ಪುನೇನೆ ನಮ್ಮ ಮಾತೆರ್ಲ ತೆರೆದಿನ ಕುಲು ಅಂಡಲ ಇನಿತ ದಿನ ಈ ನೃತ್ಯ ರೂಪಕಡು ಓವು ಕಥೆನೆ ಪನ್ಪನ ಆ ಕಥೆತ ತಿರ್ಲೆನೆ ರಡ್ಡು ಸಾಲಡು ಪನ್ಪುನಂಚಿನ ಪ್ರಯತ್ನ ಮಲ್ತೊಂಡ್ಬೆ ಮಿತ್ತ ಮೇಗಿನ ಲೋಕಡು ಕದ್ರು ಬೊಕ್ಕ ವಿನಿತೆ ಪನ್ಪುನಂಚಿನ ಮೆಗ್ದಿಪಲ್ಲಿಯಲ್ಲು ಕಶ್ಯಪ ಮಹರ್ಷಿಲೇನೆ ಮದುವೆ ಆದಿತ್ತೇರಿ ಒವ್ವ ಒಂಚಿ ಕಾರಣಗೂ ಬೋಡಾದು ಅಕಲ್ಡ ಲಢಾಯಿ ಬತ್ತಿಂಡೆ ದೇವೇಂದ್ರನ ಕುದುರದ ಬೀಲದ ಬಣ್ಣ ಬೊಲ್ದು ಬೊಕ್ಕ ಕಪ್ಪು ಪನ್ಪುನಂಚಿನ ವಿಚಾರ ಉಚ್ಚುಲು ಪೋಯ ಬೀಲಗು ತುಚ್ಚಿಯ ಬೀಲ ಕಪ್ಪುದ ಲೆಕ್ಕ ತೋಚಿಂಡೆ ಕದ್ರುನ ದಾಸಿಯಾದು ಪೋಯಲು ವಿನೀತೆ ಒಂದೇನೆ ಒಂಜಾತು ವರ್ಷದ ಬೊಕ್ಕ ವಿನೀತನ ಮಗೆ ಗರುಡೆ ತೆರಿಯೊಂಡೆ ಎನ್ನ ಅಪ್ಪೆನು ಮೋಸೋಡು ಮುಕುಲು ದಾಸಿ ಮಲ್ತೇರು ಪನ್ಪುನಂಚಿನ ವಿಚಾರನು ತೆರಿಯೊನ್ಯ ಆಯೆ ನಾಗ ಸಂತತದ ಮಿತ್ತು ಕೋಪಗೆ ತೊಂಡೆ ಒಂಚು ಮೇಟ್ ಆಪುನಂಚಿನ ಬಡವನು ಅರ್ಲಾವರೆಗೆ ಅತ್ತಿಡ ಬೊಕ್ಕೊಂಚು ಮೇಟ್ ನಾಗದ ಸಂತತಿನ ಮಿತ್ತಿಪ್ಪುನಂಚಿನ ಕೋಪರ್ದ ಅವರ ಉಚ್ಚುಲೇನು ತುಚ್ಚು ತುಚ್ಚಿದು ಕೆರ್ರೆ ಸುರು ಮಲ್ಪುವೆ ಆ ಪೊರ್ತುಗು ಆಯನ ಕಣ್ಣುಗು ಬೂರ್ನೆ ಪರಮ ಶಿವಭಕ್ತಿ ಆಯನಂಚಿನ ವಾಸುಕಿನೇ ಗಿಡತೊಂದು ಬರ್ಪೆ ವಾಸುಕಿ ಗರುಡನ ಬಾಹಿಡ್ದು ತಪ್ಪ ಒಂದು ಪಾರು ಬರ್ಪೆಗೆ ಪಾರು ಬತ್ತದೆ ಎದುರು ಬನ್ನಾಗ ಅಮ್ಮೆರಾಯನಂಚಿನ ಕಶ್ಯಪ ಮಹರ್ಷಿಲು ತೋಜುವೆರಿ ಆರ್ನ ಕಾರಮುದಿಯಲುಗು ಬೂರುವೆ ಅಪಗ ಕಶ್ಯಪ ಮಹರ್ಷಿಲು ಗರುಡನು ಉಂತಾವೇರಿ ನ ಇಮೇನು ತಿಂದ ನಿಕ್ ಅರಪ್ಪಂದ ಮಗ ಈ ಸೀದಾ ರಮಣ ದ್ವೀಪಗು ಪೋಲ ಅಲ್ಪ ನಿಕ್ ಬೋಡಾಪನಂಚಿನ ಬಂಜಿದ ಬಡವನು ಅರಿಪುನಂಚಿನ ತೆನಸುಲ್ಲ ಪಣದು ಗರುಡನು ರಮಣ ದ್ವೀಪಗು ಕಡ್ಬಿಡುವೇರಿ ಕಡೆ ಕನ್ನಡು ಕೊಡಿದುಕ್ಕ ಬಿಡೊಂದು ವಾಸುಕಿ ಕಶ್ಯಪ ಮಹರ್ಷಿನ ಪಾದಮುದಿಯಲುಗು ಬೂರೊಂಡ್ಬೆ ಅಮೆರೆ ಹೆಂಗ್ ನನ್ನ ದುಂಬುಗು ದಾನೆ ಗತಿ ಆ ಪುರ್ತುಗು ಕಶ್ಯಪ ಮಹರ್ಷಿಲು ಪನ್ಪೆರಿಗೆ ಈಶ್ವರನ ಧ್ಯಾನ ಮಲ್ಪು ನಿಕ್ ದುಂಬುದ ಸಾಧೀನ ಆಯತೋಜಾವೆ ಅಂಚ ವಾಸುಕಿ ಅಲ್ಪನೆ ಧ್ಯಾನ ಮಲ್ಪುವೆ ಈಶ್ವರನ ಸ್ತುತಿ ಮಲ್ತೊಂಡ್ಬೆ ಈಶ್ವರ ದೇವರೇ ಪ್ರತ್ಯಕ್ಷ ಪೇರೆ ದುಂಬುದ ದಿನಮಾನಿಗೆ ಎನ್ನ ಮಗೆ ಈ ಲೋಕಡು ಅವತಾರಗೂ ಬರ್ಪೆ ಸುಬ್ರಹ್ಮಣ್ಯ ಪನ್ಪುನ ಪುರಪುಡು ಬರ್ಪುನಂಚಿನ ಆಯನ ಒಟ್ಟುಗು ಈ ಕ್ಷೇತ್ರಡು ನೆಲೆಯಾವಡು ದುಂಬುದ ದಿನಮಾನಿಗೆ ಒಂದು ಪರಮ ಪಾವನಂಚಿನ ಕ್ಷೇತ್ರ ಆಪುನ ಲಕ್ಷಣ ಉಂಟು ಮಗ ಪಣದು ಆರು ಮಾಯಾ ಪೇರೆ ಎಂಬೆ ಅಲ್ಪನೆ ಆರ್ನ ತಪಸ್ಸನ್ನು ಮಲ್ತೊಂಡ್ಬೆ ಬಹುಶಃ ಈ ನಿಕ್ಕಲ ನಮ್ಮ ಸುಬ್ರಹ್ಮಣ್ಯಗೂ ಪೋಯಂದಾಂಡ ಸುಬ್ರಹ್ಮಣ್ಯ ದೇವೇರ್ನ ದರ್ಶನ ಮಲ್ತದೆ ಬಲಭಾಗೋಡು ಕುಡವಂಚಿ ದೇವಿ ಸಾನ್ನಿಧ್ಯನು ತೂವಣ್ಬ ಓ ಒಂದು ಕೆಂಡ ಹೊಸಳಿಗಮ್ಮ ಬಹುಶಃ ಆ ಕ್ಷೇತ್ರದ ಅಧಿದೇವತೆಯಾದೆ ಇನಿಕಲ ಬಾರಿ ತನ್ನ ಕಾರಣಿಕನು ತೋಜವನಂಚಿನ ದೇವಿ ವಾಸುಕಿ ತಪಸ್ಸುಡೆ ಮಗ್ನಾದಿಪುನಂಚಿನ ಪೊರ್ತುಡು ಹೊಸಳಿಗಮ್ಮ ಅಲ್ಪ ಬರ್ಪೇರೆ ಆ ಪೊರ್ತುಡು ಅವೇ ಜಾಗಡೆ ವಿಜಯಯೋಗಿ ಪನ್ಪುನಂಚಿನ ಯೋಗಿ ತನ್ನ ಮಂತ್ರಸಿದ್ಧಿನ ಮಲ್ತೊಂದಿಪ್ಪುವೆ ಅಡೆಗೆ ಪಲಾಸಿ ಪನ್ಪುನಂಚಿನ ರಕ್ಕಸೆ ಆಯಗು ಉಪದ್ರ ಮಲ್ಪರೆ ಬರ್ಪೆಗೆ ಆ ಪೊರ್ತುಡು ಚಾಂಡೀಲೆ ಏರೆಂದು ಕೆಂಡ ಘಟೋತ್ಕರ್ಷ ನಮಗೆ ಚಾಂಡೀಲೆ ಅಲ್ಪ ಬರ್ಪೆ ಹೊಸಳಿಗಮ್ಮ ಚಾಂಡೀಲಗು ಒಂಜಿ ಪಾತ್ರೆ ಪನ್ಪೆರೆ ವಿಜಯಯೋಗಿನ ಯಾಗ ಒವ್ಯ ಕಾರಣಗುಲ ಅರ್ಧೋಡು ಉಂತಾರೆ ಬಲ್ಲಿ ಮಗ ಅವೇನು ಪೂರ್ತಿ ಮಲ್ಪನ ಅಲ್ಪ ಈ ಸಕಾಯಿ ಕೊರ್ಲಾ ಬಂದಿದೆ ಅಂಚ ಆಯ ಅಲ್ಪ ಕಾವಲು ಬಟ್ಟೆ ಅದು ಉಂತೊಂಡ್ಬೆ ಏಸ ಮದತ್ತದೆ ಬತ್ತಿನಂಚಿನ ಫಲಾಸಿ ರಕ್ಕಸನ ಕಿರ್ದು ಮುಗಿಪುವೆ ಅಡೆಗೆ ಹೊಸಳಿಗಮ್ಮ ಬೊಕ್ಕ ವಿಜಯಯೋಗಿ ಸಂತಸ ಪಡೆಪೇರೆ ಇನಿಕಲ ಸುಬ್ರಹ್ಮಣ್ಯ ದೇವಸ್ಥಾನದ್ದು ದೂರದ ಗೊಡ್ಡೆಡು 20 ಕಿಲೋಮೀಟರ್ ದೂರಡಿಪ್ಪನಂಚಿನ ಪುರುಷರಾಯ ಪನ್ಪನಂಚಿನ ದೈವ ಅವು ಏರೆಂದು ಕೆಂಡ ಅವು ಚಾಂಡೇಲೆ ಇಂಚನೆ ಕಾಲಕರಿಯೊಂದುಪ್ಪುಂಡು ಅಲ್ಪ ಶೂರಪದ್ಮೆ ಪನ್ಪುಂಚಿ ರಕ್ಕಸೆ ಭಾರಿ ಬಲಾಢ್ಯಾದ ಮೆರೆಯೊಂದುಪ್ಪೆ ಆಯನ ಕೆರೆಗು ಬೋಡಾದೆ ಈಶ್ವರನ ಮಗೆ ಸುಬ್ರಹ್ಮಣ್ಯ ಅಲ್ಪ ಜನನಗು ಬರ್ಪೆ ಶೂರಪದ್ಮನ ಕೆರೆದು ಮುಗಿತದೆ ವಾಸುಕಿನೊಟ್ಟುಗು ಸುಬ್ರಹ್ಮಣ್ಯ ಕ್ಷೇತ್ರಡು ನೆಲೆ ಮುಂತುದು ನಾಗ ದೋಷ ನಿವಾರಕೆಯಾದ ಎನಿಕಲ ಪ್ರತೀತಿ ಪಡತೆ ಬಂದೊಳೆ ಅಂಚಿತಿನ ವಿಶೇಷ ನೃತ್ಯ ರೂಪಕನು ಸಂಸ್ಥೆದ ನೃತ್ಯಗಾರರು ಈ ವೇದಿಕೆಡು ಪಡಿಮುಡಿಸವರೇ ಬೊಕ್ಕರ ನಿಕ್ಲನ ಮಾತೆರ್ನಲ ಕೈ ತಾಟಿದ ಸ್ವರ ಶಬ್ದನು ಯಾಚನೆ ಮಲ್ತೊಂಡ್ಬ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಮಹಾತ್ಮೆ ಈ ವಿಶೇಷ ನೃತ್ಯ ರೂಪಕ ಸುರೇಶ್ ಶೆಟ್ಟಿ ಬಜ್ಪೆ ನೆರನ ನಿರ್ದೇಶನಡು ಈ ವೇದಿಕೆಡು ಪಡಿಮುಡಿಸುವಂದಲ್ಲ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಇದು ನಯನ ಮನೋಹರ ಸಹ್ಯಾದ್ರಿ ಮಲೆಯ ಕುಮಾರ ಪರ್ವತದ ಕುಮಾರಧಾರ ನದಿಯ ತಟದಲ್ಲಿ ರಾರಾಜಿಸುವ ತ್ರಿಲೋಕನಾಥ ಈಶ್ವರ ಹಾಗೂ ಪಾರ್ವತಿ ಉಮಾ ಮಹೇಶ್ವರರಾಗಿ ವಾಸುಕಿ ಸುಬ್ರಹ್ಮಣ್ಯರೊಂದಾಗಿ ನೆಲೆ ನಿಂತ ಪವಿತ್ರ ಸ್ಥಳ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ. ಡೆನ್ನಾನಾ
ಡೆನ್ನಾನಾ ಡೆನ್ನಾನಾ ಡೆನ್ನಾನಾ ಡೆನ್ನಾನೀ ತುಳುನಾಡ ಸೀಮೇಡು ಕುಕ್ಕೆದ ಮಣ್ಣಡು ವಾಸುಕಿ ಸುಬ್ರಹ್ಮಣ್ಯರಿಯೇ ಮಾಮಲ್ಲ ಕುಂಚೋಡು ಒಂಚಾದು ಕುಲ್ದಿನ ಕಲೆದಿಂಚಿ ಕಾಣಿಕಯೇ ಅನಾದಿ ಕಾಲದಲ್ಲಿ ಕಶ್ಯಪ ಮುನಿಯ ಮಕ್ಕಳಾದ ವಾಸುಕಿ ಹಾಗೂ ಗರುಡರಲ್ಲಿ ಹುಟ್ಟಿಕೊಂಡ ದ್ವೇಷದ ಹಗೆಯಿಂದಾಗಿ ಗರುಡ ತನ್ನ ಹಸಿವನ್ನು ನೀಗಿಸಲು ವಾಸುಕಿಯನ್ನು ಅಟ್ಟಿಸಿಕೊಂಡು ಬರುತ್ತಾನೆ. ವಾಸುಕಿಯನ್ನು ಬಿಟ್ಟು ಬಿಡು. ಶಿವಭಕ್ತ ವಾಸುಕಿಯನ್ನು ಕೊಂದರೆ ನಿನಗೆ ದೋಷ ತಪ್ಪಿದ್ದಲ್ಲ. ಬಿಡಲಾರೆ ಹಸಿವು. ಗರುಡ, ನಿನ್ನ ಹಸಿವನ್ನು ನೀಗಿಸುವ ಜಾಗ ಎಲ್ಲಿದೆ ಎಂದು ನಾನು ತಿಳಿಸುತ್ತೇನೆ. ನೀನೀಗ ವಾಸುಕಿಯನ್ನು ಬಿಟ್ಟು ಬಿಡು. ಗರುಡ, ವಾಸುಕಿಯ ಮೇಲಿನ ಹಗೆಯನ್ನು ಬಿಟ್ಟು ನೀನು ರಮಣಕ ದ್ವೀಪಕ್ಕೆ ಹೋಗು ಗರುಡ, ಹೋಗುವಂತವನಾಗು. ಅಪ್ಪ, ನನ್ನ ಪ್ರಾಣವನ್ನು ಉಳಿಸಿದಿರಿ, ನನಗಿನ್ನೇನು ದಾರಿ? ಮಗು ವಾಸುಕಿ, ಆ ಪುಣ್ಯಾಶ್ರಮದಿಂದ ತುಂಬಿದ ಸಹ್ಯಾದ್ರಿ ಮಲೆಯ ಕುಮಾರ ಕ್ಷೇತ್ರಕ್ಕೆ ಹೋಗು. ಭಕ್ತಿಯಿಂದ ಶಿವಧ್ಯಾನ ಮಾಡು. ಶಿವಾನುಗ್ರಹದೊಂದಿಗೆ ನಾಗದೋಷ ನಿವಾರಿಸುವ ಮಹಾಶಕ್ತಿ ನಾಗದೇವನಾಗಿ ಮೆರೆ.
ಭಕ್ತ ವಾಸುಕಿ ಯಾಕಿಂತಹ ಘೋರ ತಪಸ್ಸು? ಮಹಾದೇವ, ಗರುಡ ಭಯದಿಂದ ಅಪ್ಪ ಕಶ್ಯಪರ ನುಡಿಯಂತೆ ನಡೆಯುತ್ತಿದ್ದೇನೆ. ನನಗೊಂದು ಹೊಸ ಬದುಕನ್ನು ತೋರಿಸು ದೇವ. ವಾಸುಕಿ, ಮುಂದೊಂದು ದಿನ ನನ್ನ ಕುಮಾರ ಷಣ್ಮುಖ ತಾರಕಾದಿ ರಕ್ಕಸ ಕುಲವನ್ನು ಸಂಹರಿಸಿ ಈ ಗಿರಿಗೆ ಬರುತ್ತಾನೆ. ಅವನ ಅನುಗ್ರಹದೊಂದಿಗೆ ಲೋಕದ ಜನ ಪೂಜಿಸುವ ನಾಗದೋಷ ನಿವಾರಿಸುವ ಮಹಾಶಕ್ತಿ ನಾಗದೇವನಾಗಿ ಮೇರೆ ನೀನು ನೆಲೆ ನಿಂತ ಈ ಹುತ್ತವೇ ಪುಣ್ಯಕ್ಷೇತ್ರವಾಗಿ ಆದಿ ಸುಬ್ರಹ್ಮಣ್ಯ ಕ್ಷೇತ್ರವೆಂದು ಲೋಕ ಪ್ರಸಿದ್ಧಿ ಪಡೆಯಲಿ. ಶಿವ ಪಾರ್ವತಿಯರ ಪರಮ ಭಕ್ತೆ ವಟಯಕ್ಷಿಣಿ ಶ್ರೀ ಕ್ಷೇತ್ರದಲ್ಲಿ ಹೊಸಳಿಗಮ್ಮ ಎಂಬ ಹೆಸರಿನಿಂದಿರುವಾಗ ಈಕೆಯ ಭಕ್ತ ವಿಜಯ ಎನ್ನುವ ಪಂಡಿತ ಯೋಗಿ ಯೋಗ ಸಿದ್ಧಿಗಾಗಿ ಮಹಾಯಾಗ ಮಾಡುತ್ತಾ ಹೊಸಳಿಗಮ್ಮನನ್ನು ಆರಾಧಿಸುತ್ತಿರುತ್ತಾನೆ. ಘಟೋತ್ಕಚನ ಮಗ ಚಂಡಿಲ ಯೋಗ ಸಿದ್ಧಿಗೆ ತೊಡಕಾಗುತ್ತಿರುವ ಪಲಾಸಿ ರಾಕ್ಷಸನ ಸಂಹಾರಕ್ಕಾಗಿ ಕಾವಲು ಕಾಯುತ್ತಿರುತ್ತಾನೆ. ಅಮ್ಮ ವಂದಿಸಿದೆ. ಈ ವಿಜಯ ಯೋಗಿಗೆ ಯೋಗ ಸಿದ್ಧಿಯಾಗುವಂತಹ ಭಾಗ್ಯವನ್ನು ಕೊಡುತ್ತಾಯಿ. ಚಂಡಿಲ, ಈ ವಿಜಯ ಯೋಗಿಯ ಸಿದ್ಧಯಾಗಕ್ಕೆ ಪಲಾಸಿ ಎನ್ನುವ ರಾಕ್ಷಸ ತೊಡಕಾಗಲಿಕ್ಕಿದ್ದಾನೆ. ಆತ ಆದಿ ಸುಬ್ರಹ್ಮಣ್ಯದ ಹುತ್ತದಲ್ಲಿರುವ ವಾಸುಕಿಗೂ ತೊಂದರೆ ಕೊಡುತ್ತಿದ್ದಾನೆ. ನಿನ್ನ ಬುದ್ಧಿವಂತಿಕೆಯಿಂದ ಆ ಪಲಾಸಿ ರಾಕ್ಷಸನನ್ನು ಸಂಹರಿಸು. ಅಮ್ಮ ಹೊಸಳಿಗಮ್ಮ, ನಾನು ಈ ಸಿದ್ಧಯಾಗವನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯುತ್ತಿರುತ್ತೇನೆ. ಚಂಡಿಲ, ಹೆದರಬೇಡ, ನಿನ್ನ ಚಾಣಾಕ್ಷತನವನ್ನು ಉಪಯೋಗಿಸು. ಎಚ್ಚರ ಚಂಡಿಲ, ಎಚ್ಚರ! ಆ ಪಲಾಸಿ ರಾಕ್ಷಸನನ್ನು ಸಂಹರಿಸು. ಮಹಾದೇವ, ಹರ ಹರ ಮಹಾದೇವ. ಯಾರು ನೀನು? ನನ್ನ ಹೆಸರು ಚಂಡಿಲ. ಈ ವಿಜಯ ಯೋಗಿಯ ಯಾಗವನ್ನು ಕೆಡಿಸಲು ಬರುವ ಪಲಾಸಿ ರಾಕ್ಷಸನನ್ನು ಸಂಹರಿಸಲು ಕಾಯುತ್ತಿರುವೆ. ತಗೋ ತಗೋ ತಗೋ, ಈ ಭಂಗಿಯನ್ನು ತಗೋ.
ಹುಚ್ಚು ಚಾಂಡಾಲ, ನೀನೇ ಆ ಪಾಪಿ ಪಲಾಸಿ ಎಂದು ತಿಳಿದೇ ಈ ನಾಟಕ ಮಾಡಿದೆ. ಏ ಪಾಪಿ, ನಿಲ್ಲು ನಿಲ್ಲು. ಬುದ್ಧಿವಂತಿಕೆಯ ಪೌರುಷಕ್ಕೆ ಮೆಚ್ಚಿದೆ. ವಿಜಯ ಯೋಗಿ ಯೋಗ ಸಿದ್ಧಿ ಪಡೆದಂತೆ ನಿನ್ನ ಮಹಿಮೆಯು ಈ ಕ್ಷೇತ್ರದಲ್ಲಿ ನೆಲೆಯಾಗಲಿ. ಚಂಡಿಲ, ದೇವಾನುಗ್ರಹದಿಂದ ನನಗೆ ಯೋಗ ಸಿದ್ಧಿಯಾಗಿದೆ. ಪರಶುರಾಮ ಸೃಷ್ಟಿಯ ಈ ನಾಡಿನ ಈ ಪವಿತ್ರ ಕ್ಷೇತ್ರದಲ್ಲಿ ತುಳುನಾಡ ಕಾರ್ಣಿಕದ ದೈವ ಪುರುಷರಾಯ ಎಂಬ ಹೆಸರಿನಿಂದ ದೇವರ ಅಂಗರಕ್ಷಕನಂತೆ ನೀನು ಪುರುಷರಾಯನಾಗಿ ಮೆರೆಯಬೇಕು. ಪುರುಷರಾಯನಾಗಿ ಮೆರೆ, ಪುರುಷರಾಯನಾಗಿ ಮೆರೆ, ಪುರುಷರಾಯನಾಗಿ ಮೆರೆ. ಅಸುರೇಂದ್ರನೆಂಬ ದೈತ್ಯ ರಾಕ್ಷಸ ಸ್ವರ್ಗಾಧಿಪತ್ಯವನ್ನು ಅಪೇಕ್ಷಿಸಿ ಇಂದ್ರನೊಡನೆ ಸೋತು ಹಗೆ ತೀರಿಸುವ ಸಲುವಾಗಿ ಮಹಾರಾಕ್ಷಸಿ ಮಾಯಾದೇವಿಯಲ್ಲಿ ಕಶ್ಯಪ ಮುನಿಯನ್ನು ಮೋಹಗೊಳಿಸಿ ಇಂದ್ರನನ್ನು ಜಯಿಸುವ ಮಕ್ಕಳನ್ನು ಪಡೆಯುವಂತೆ ಕಳಿಸುತ್ತಾನೆ. ಮಾಯಕಡುಂಜಿ ಪೊಣ್ಣಗಾಳಿ ಬೀಜುಂಡಿಗೆ ಮೊನೆದರಂಗಿಡಿ ಪೊರ್ಲಾತಲಿಗೆ ಮೂಡುಂಡಿಗೆ ಮಾಯಕಡುಂಜಿ ಪೊಣ್ಣಗಾಳಿ ಬೀಜುಂಡಿಗೆ ಕಾರಿದ ಗೆಜ್ಜೆಗೆ ಜೀವ ಕಲೆ ಬತ್ತಂಡಿಗೆ ರೋಡೆ ಪಲ್ಲಿಕ್ಕಿದ ಅದೆಟ್ಟಿ ತೂಪಿನ ಉಡಲದ ರಸಿನ ಕಣ್ಣಿಡೆ ಸಾರ ಆಸಿಲು ತೋಜಿಂಡಿಗೆ ಅರಸಿನ ರಸಗಿ ಅವರೆದುರುದ ರಾಜಕುವರನೆ ಸೇರು ನಾಸಿ ನಮ್ಮ ಕುವರಿಗೆ ಕಣ್ಣಡೆ ಸಾರ ಆಸಿಲು ತೋಜಿಂಡಿಗೆ ಅರಸಿನ ರಸಗಿ ಅಯಕಡುಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಮೊನೆದರಂಗಿಡಿ ಪೊರ್ಲಾತಲಿಗೆ ಮೂಡುಂಡಿಗೆ ಅಯಕಡುಂಜಿ ಪೊಣ್ಣಗಾಳಿ ಬೀಜಿಂಡಿಗೆ ಕಾರಿದ ಗೆಜ್ಜೆಗೆ ಜೀವ ಕಲೆ ಬತ್ತಂಡಿಗೆ ತೊಂತರಿ ತೊಂತರಿ ದಿರಿನ 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 ತೊಂತರಿ 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 ದಿರಿನ ದಿರಿ 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 ದಿರಿನ ದಿರಿನ ಹೀಗೆ ಕಶ್ಯಪ ಮುನಿಯಿಂದ ಪಡೆದ ಮಕ್ಕಳಲ್ಲಿ ಶೂರಪದ್ಮ, ಸಿಂಹವಕ್ರ, ಗಜಾಸ್ಯ, ತಾರಕಾದಿ ರಾಕ್ಷಸರು ಅಹಂಕಾರದಿಂದ ಮೆರೆಯುತ್ತಿರುವಾಗ 33 ಕೋಟಿ ದೇವತೆಗಳ ದಳವಾಯಿಯಾಗಿ ಶಿವಪುತ್ರ ಸುಬ್ರಹ್ಮಣ್ಯ ದೇವಸೇನಾನಿ ಪಟ್ಟವನ್ನು ಧರಿಸಿ ತಾರಕಾದಿ ರಾಕ್ಷಸರನ್ನು ಸಂಹರಿಸುತ್ತಾನೆ.
ಸುಬ್ರಹ್ಮಣ್ಯ ಸ್ಕಂದ ಷಣ್ಮುಖ ಸುಬ್ರಹ್ಮಣ್ಯ ಕಾರ್ತಿಕೇಯ ಸುಬ್ರಹ್ಮಣ್ಯ ಎಲೈ ದೈತ್ಯರೇ, ತಾರಕಾದಿ ಲೋಕಕಂಟಕ ರಾಕ್ಷಸರೇ, ನಿಮ್ಮ ದೈತ್ಯ ಕುಲವನ್ನು ಸಂಹರಿಸಲು ಬಂದಿರುವ ಶಿವಪುತ್ರ ಸುಬ್ರಹ್ಮಣ್ಯ ನಾನೇ. ಏನು ಶಿವಪುತ್ರನೇ? ನೀನು ಶಿವಪುತ್ರನೇ? ತಾರಕ, ಬಾ ನನ್ನೊಡನೆ ಕಾದಾಡು ಬಾ. ಇಂದ್ರನಿಗೆ ಶರಣಾಗು. ಇಂದ್ರ ಲೋಕವನ್ನು ಕೊಟ್ಟು ಕ್ಷಮೆ ಯಾಚಿಸು. ಕ್ಷಮೆ 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 ಈ ತಾರಕನ ಉಸಿರಲ್ಲೇ ಇಲ್ಲ. ಬಾ ಬಾ ಬಾ. ನಿನ್ನ ಶೂರ ಪದ್ಮ! ಅಯ್ಯೋ, ನಿನಗೆ ನಾನು ಶರಣಾಗಬೇಕೆ? ಶರಣಾಗಲೇಬೇಕು. ಧೈರ್ಯ ಇದ್ದರೆ ಮುನ್ನುಗ್ಗು. ಬಾ ಬಾ. ಇದು ಬಂದೆ. ಬಾ 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 ಬಾ. ನನ್ನೊಡೆ ಕಾದಾಡುವೆಯಾ? ಬಾ. ಶೂರಪದ್ಮನನ್ನು ವಧಿಸಿ ಆತನ ದೇಹದ ಒಂದು ಭಾಗವನ್ನು ನವಿಲನ್ನಾಗಿಸಿ ಇನ್ನೊಂದು ಭಾಗವನ್ನು ಕುಕ್ಕುಟ ಪತಾಕೆಯನ್ನಾಗಿಸಿ ಸುಬ್ರಹ್ಮಣ್ಯನು ಮಯೂರವಾಹನನಾಗುತ್ತಾನೆ. ನಮೋ ಸುಬ್ರಹ್ಮಣ್ಯ ನಮೋ ವಾಸುಕಿ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ, ನಿನ್ನ ಸಾಹಸಕ್ಕೆ ಮೆಚ್ಚಿದೆ. ಹಿಂದೆ ಗರುಡ ಭಯದಿಂದ ಈ ಗಿರಿಗೆ ಬಂದ ವಾಸುಕಿಗೆ ನಾನೊಂದು ಅಭಯವನ್ನು ನೀಡಿದ್ದೆ. ತಾರಕಾದಿ ರಕ್ಕಸ ಕುಲವನ್ನು ಸಂಹರಿಸಿದ ನೀನು ವಾಸುಕಿಯ ಒಂದು ಅಂಗವಾಗಿ ಈ ಕ್ಷೇತ್ರದಲ್ಲಿ ಮೆರೆಯುವಂತವನಾಗು. ಮಹಾದೇವ, ನಿಮ್ಮ ಇಚ್ಛೆಯಂತೆ ನಾನು ವಾಸುಕಿಯ ಒಂದು ಅಂಗವಾಗಿ ನಂಬಿದ ಭಕ್ತರಿಗೆ ಅಭಯವನ್ನೀಯುವ ನಾಗದೋಷ ನಿವಾರಿಸುವ ನಾಗದೇವರಾಗಿ ವಾಸುಕಿ ಸುಬ್ರಹ್ಮಣ್ಯ ಸ್ವಾಮಿಯಾಗಿ ಲೋಕಕ್ಕೆ ಬೆಳಕನ್ನು ತೋರುವೆ. ಡೆನ್ನಾನಾ 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 ಡೆನ್ನಾನಿ ತುಳುನಾಡ ಸೀಮೇಡು ಕುಕ್ಕೆದ ಮಣ್ಣಡು ವಾಸುಕಿ ಸುಬ್ರಹ್ಮಣ್ಯರೇ ಮಾಮಲ್ಲ ಕುಂಚೋಡು ಒಂಚಾದ ಕುಲ್ದಿನ ಕಲೆದಿಂಚಿ ಕಾಣಿಕಯೇ
ಭಗವದ್ಭಕ್ತರೇ, ಪರಶುರಾಮ ಸೃಷ್ಟಿಯ ತುಳುನಾಡ ಕಾರ್ಣಿಕದ ಪುಣ್ಯಕ್ಷೇತ್ರ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯನ ಸನ್ನಿಧಿಗೆ ಯಾರು ನಿರ್ಮಲ ಚಿತ್ತದಿಂದ ಆಗಮಿಸಿ ಪುಣ್ಯಕರ ಕುಮಾರಧಾರೆಯಲ್ಲಿ ಮಿಂದು ಕರುಣಾಮಯಿ ವಾಸುಕಿ ಸುಬ್ರಹ್ಮಣ್ಯನನ್ನು ಶ್ರದ್ಧಾಭಕ್ತಿಯಿಂದ ವಂದಿಸಿ ದರ್ಶನ ಪಡೆದಲ್ಲಿ ಜನ್ಮಾಂತರದ ನಾಗದೋಷ ಪರಿಹಾರವಾಗಿ ಸರ್ವ ಪಾಪ ಸರ್ವ ರೋಗಗಳು ಸಕಲ ಸಂಕಷ್ಟಗಳಿಂದ ಮುಕ್ತಿ ಹೊಂದುವ ಕಲಿಯುಗದ ಪ್ರತ್ಯಕ್ಷ ದೇವನಿರುವ ಜಗತ್ಪ್ರಸಿದ್ಧ ಕಾರ್ಣಿಕದ ಕ್ಷೇತ್ರ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ. ಕಥೆನ ತೂವಂಡ ಎಡ್ಡೆ ಆದಿತ್ಯನಂದಾಂಡ ಹೊರ ಕೈ ಚಪ್ಪಾಳೆ ಕೊರ್ಲೆ ಬಂಧುಳೆ. ಎಸ್, ಥ್ಯಾಂಕ್ ಯು. ನಿಕ್ಲೆನ ಈ ಆಶೀರ್ವಾದ ಕಾರ್ಯಕ್ರಮದ ಅಖಿರಿ ಮುಟ್ಟಲ ಇಪ್ಪಡು ಪಂಪುನಂಚಿನ ಸದಾಶಯ ಖಂಡಿತವಾದ್ಲ ದುಂಬದ ಅಚ್ಚೇಡೆ ಬಾಹುಬಲಿ ಅಂಚನೆ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆ ಪಂಪುನಂಚಿನ ರಡ್ಡು ವಿಭಿನ್ನ ನೃತ್ಯ ರೂಪಕನು ಈ ವೇದಿಕೆಡೆ ಪ್ರದರ್ಶನ ಮಲ್ಪರೆಗೊಲ್ಲ ಅಲ್ಪಾಡ್ ದುಂಬು ಬೊಕ್ಕರ ಸಿನಿ ಲೋಕದಂಚೆ ನಮ್ಮ ದುಂಬತೊಂದಲ್ಲ ಬಹುಶಃ ನಮ್ಮ ಮಾತೆರ್ಲ ಒಂಜಾತೆ ತಾಳಪಾಡ್ದ ನಲಿಪುವ ಕೈ ತಟ್ಟದ ನಲ್ತೊಣಬ ಸಂಸ್ಥೆದ ಜೂನಿಯರ್ಸ್ ತಯಾರಾತೇರಿ ಓಡಿ ಓಡಿ ಈ ವಿಶೇಷ ನೃತ್ಯದೊಟ್ಟಿಗೂ ಈ ವೇದಿಕೆಯನ್ನು ಪೊರ್ಲು ಮಲ್ಪರೆಗೊಲ್ಲರೆ ಬಹುಶಃ ನಮ್ಮ ಮಾತೆರ್ಲ ಒಂಜಾತಿ ಅಂಗಲ ಪೋಡಲ್ಲ ಇನಿತ ದಿನ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಕುಲು ಕೊರ್ಪುನಂಚಿನ 30,000 ಇನಾಮು ಏರೆಗು ಪೋಪುಂಡು ಬಹುಶಃ ಸಾಂಪ್ರದಾಯಿಕ ಬೊಕ್ಕ ಆಧುನಿಕ ವಿಭಾಗಲೆಡೆ ರಡ್ಡು ವಿಭಾಗಲೆಡೆ ಸುರುತ್ತ ಇನಾಮು ಆಜಿಸಾರ ರಡ್ಡನ ಇನಾಮು 4,000 ಮೂಜನ ಇನಾಮು ಮೂಜಿಸಾರ ನಾಲ್ನ ಇನಾಮು ರಡ್ಡು ಸಾರ ಬಹುಶಃ ಒಂಜೊಂಜು ವಿಭಾಗಡ್ಲ 15,000 ಒಟ್ಟುಗ 30,000 ಏರೆಗೆ ತಿಕ್ಕೊಂಡು ಬಂದ್ಪಂಚಿನ ನಿರೀಕ್ಷೆ ಆ ಎಡ್ಮ ಜನ ಅದೃಷ್ಟ ಶಾಲಿಲು ಏರೆ ಅಂಚನೆ ಮುಲ್ಪ ಬೈದಿನ ಅಂಚಿನ ಮಾತೆರೆಗಲ ನೆಂಪಳಿಗೇನೆ ಕೊರ್ರೆಗುಲ್ಲರೆ ಖಂಡಿತವಾದ್ಲ ಆ ಕಾತರನು ಆ ನಿರೀಕ್ಷೆ ನಮ್ಮ ಮಾತೆರ್ಲ ಇತ್ತೊಣಗ ಎತ್ತೆ ಓಡಿ ಜೋರಾಯಿನ ಕೈ ತಾಟಿ ದೊಡ್ಡಗೋ ಎಸ್ ರೆಡಿ ಮಾಡಿದ್ರೆ ಕಂಜೂಸುಲ್ ಮಾರ ಎಸ್ ಕುಡಾರ ಎಸ್ ರೆಡಿ 1 2 3 ಜೋರು ವಾವ್ ಥ್ಯಾಂಕ್ ಯು भीगी नहीं आंखें भी ज़माने से जिंदगी इसी बहाने से भीगी नहीं आंखें भी ज़माने से जिंदगी इसी बहाने से सीधी बारिश आके तू भर दे ये आंखें बादल कर 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 दे सहरा हूँ मैं जल थर तू कर दे ये आंखें बादल नशे सी चढ़ गई ओए कुड़ी नशे सी चढ़ गई पतंग सी लड़ गई ओए कुड़ी पतंग सी लड़ गई नशे सी चढ़ गई ओए कुड़ी नशे सी चढ़ गई पतंग सी लड़ गई ओए कुड़ी पतंग सी लड़ गई उड़ती पतंग जैसे मस्त मलंग जैसे मस्त सी चढ़ गई हमको तुरंत ऐसे लगती करंट जैसे निकला वारंट जैसे अभी उतरा होने से टोरेंट जैसे नशे से चढ़ गई ओए कुड़ी नशे से चढ़ गई पतंग सी लड़ गई ओए कुड़ी पतंग सी लड़ गई नशे सी चढ़ गई ओए तेरा मेरा साझा पर मेरा दिल है पतंग और तेरी नजर
सदा कोई बिराजेगा। कोई भी कठिनाई हो या कोई हो मजबूरी, तेरी मेरी एक भी पल हो मेरे ही दूरी। माझे से लिपटी ये पतंग जुड़ी जुड़ी जाए, उड़ी उड़ी जाए, उड़ी उड़ी जाए, दिल की पतंग देखो उड़ी उड़ी जाए। ये जो पतंग है तेरे ही संग है, तेरी ही ओर देख मुड़ी मुड़ी जाए। दो दिल उड़े ऊंचे आसमानों में जुड़े, दो दिल उड़े ऊंचे आसमानों में जुड़े। इस इतिहास का आरंभ 50 वर्ष पहले हुआ था बेटा। परमेश्वर, तू मेरे पापों का प्रायश्चित चाहता है तो मेरे प्राण ले ले। महेंद्र बाहुबली को जीना होगा, जीना होगा। गन गन तेरी लाओ चली, जीना होगा। बाहुबली प्राणों से बढ़ के हमको है तू प्यारा। सब गाएंगे दोहराएंगे अब तेरा जय जयकारा। जैसे पर्वत आग जैसा, ऐसा वो ऐसा, जैसे पर्वत आग जैसा। जीना होगा। ए सांगा, देख तेरा बेटा क्या करने जा रहा है। अब क्या करने जा रहा है? शिवा रुक जा। भाई में और नर रहा। Hey yo, Smooth, drop the beat. खोया है खोया है खोया है खोया दिल में से, लहरों में खोई हूँ बूंदे यार जैसे। ओए महामंत्री, बल्लल देव से टकराना है तो एक नहीं 10 सांड बुलाने पड़ेंगे। जल रही है चिता, सांसों में है धुआं, फिर भी आसमान में है जगी। भोर होगी क्या कभी यहाँ, पूछती यही ये बेड़ियां। देख तो कौन है ये, मेरा बेटा आएगा और उस दरिंदे को खींच कर इस चिता पर लिटाएगा तो माहिष्मती महल की दीवारें दहल उठेंगी। मेरा बेटा आएगा। माता है भाग्य विधाता, मिलना साथी कहलाता ऐसा, अद्भुत वो राजा सबका मन जो शासन वही
हो अवंतिका, और तुमसे जुड़ी हर चीज मेरी है। भल्ला, बाहु, मातृभूमि का ऋण चुकाने का यही अवसर है, इसे स्वीकार करो। जय माहिष्मते। Nimda, those rust tell me. At tabus track poikinim bomla. Mohino zuku lo hakwe. Kante sastra. Jai Mahismate. This is Optimus Prime. Do you read me? हमारा होने वाला महाराजा भल्लाल देव है। जय भल्लाल देव, जय भल्लाल देव। बाहुबली को शुभ मुहूर्त देखकर माहिष्मती का राजमुकुट पहनाया जाएगा। ये मेरा वचन है, मेरा वचन ही है शासन। हथियार भी उसे छूने से डरते हैं, ऐसे महावीर की मृत्यु कैसे हुई? कौन दादा, कौन? वो नीच मैं हूं। जीव नदी
आकाश ಶ್ರೀ ಮಂಜುನಾಥನ ನೆಲೆಯಾಗಿರುವ ಪವಿತ್ರ ಸ್ಥಳವೇ ಧರ್ಮಸ್ಥಳ. ಸುಮಾರು 800 ವರ್ಷಗಳ ಹಿಂದೆ ಭೂಲೋಕದಲ್ಲಿ ಅಧರ್ಮ, ಅಸತ್ಯ, ಅನ್ಯಾಯ ತಾಂಡವವಾಡುತ್ತಿರುವಾಗ ವಿಷಯವನ್ನು ಕೈಲಾಸನಾಥ ಈಶ್ವರ ದೇವರಿಗೆ ನಾರದ ಮಹರ್ಷಿಗಳು ತಿಳಿಸುತ್ತಾರೆ. ಆಗ ಸಿಟ್ಟಿಗೆದ್ದ ಧರ್ಮದೇವತೆಗಳಾದ ಕಾಳರಾಹು, ಕಾಳರ್ಕೈ, ಕುಮಾರಸ್ವಾಮಿ ಹಾಗೂ ಕನ್ಯಾಕುಮಾರಿಯರು ಇಡೀ ಭೂಲೋಕವನ್ನೇ ಸುಟ್ಟು ಬಿಡುತ್ತೇವೆಂದು ಹೊರಟಾಗ ಅಲ್ಲಿಯೇ ಇದ್ದ ಗಣಗಳ ಒಡೆಯ ಗಣಮಣಿ ಭೂಲೋಕವನ್ನು ಸುಡುವ ಮುನ್ನ ಸತ್ಯ ಶೋಧನೆಗಾಗಿ ಧರ್ಮ ಸ್ಥಾಪನೆಯಾಗಲಿ ಎಂದು ಈಶ್ವರನ ಆಜ್ಞೆಯನ್ನು ಪಡೆದು ತನ್ನ ನಿಜ ರೂಪವನ್ನು ಮರೆಮಾಚಿ ಅಣ್ಣಪ್ಪನಾಗಿ ಭೂಲೋಕದ ಕುಡುಮಪುರಕ್ಕೆ ಬರುತ್ತಾನೆ. ಆಗ ಆ ಭಾಗದ ಅಧಿಪತಿಗಳಾಗಿರುವ ಜೈನ ಶ್ರಾವಕರು, ದೈವ ಭಕ್ತರೂ ಆಗಿದ್ದ ಬೆರ್ಮಣ್ಣ ಪೆರ್ಗಡೆ ಹಾಗೂ ಅಮ್ಮು ಬಲ್ಲಾಳ್ತಿ ದಂಪತಿಗಳ ಮನೆಯಾದ ನೆಲ್ಯಾಡಿ ಬೀಡಿನಲ್ಲಿ ಕೆಲಸದಾಳಾಗಿ ಸೇರಿಕೊಳ್ಳುತ್ತಾನೆ. ಇತ್ತ ಧರ್ಮದೇವತೆಗಳು ಸತ್ಯ ಶೋಧನೆಗಾಗಿ ಭೂಲೋಕಕ್ಕೆ ಇಳಿಯುತ್ತಾರೆ. ಅಲ್ಲಿ ಅಧರ್ಮವೇ ತಾಂಡವವಾಡುತ್ತಿರುವಾಗ ಉಗ್ರ ರೂಪ ತಾಳಿ ಭೂಲೋಕವನ್ನೇ ಸುಟ್ಟು ಬಿಡಲು ಮುಂದಾಗುತ್ತಾರೆ. ಆಗ ಗಣಮಣಿಯ ಮಾತನ್ನು ಕೇಳಿಸಿಕೊಂಡು ಧರ್ಮ ಶೋಧನೆಗಾಗಿ ಕುಡುಮಪುರದತ್ತ ಹೊರಡುತ್ತಾರೆ. ಹೀಗೆ ಸದ್ಧರ್ಮದ ನೆಲೆಯನ್ನು ಹುಡುಕಿಕೊಂಡು 4 ಧರ್ಮದೇವತೆಗಳು ಬೇರೆ ಬೇರೆ ವೇಷದಲ್ಲಿ ಕುಡುಮಪುರಕ್ಕೆ ಬರುತ್ತಾರೆ. ಅಲ್ಲಿ ಬೆರ್ಮಣ್ಣ ಪೆರ್ಗಡೆ ಹಾಗೂ ಅಮ್ಮು ಬಲ್ಲಾಳ್ತಿಯವರಿಂದ ಆದರಾತಿಥ್ಯವನ್ನು ಸ್ವೀಕರಿಸಿ ಪ್ರಸನ್ನರಾಗಿ ಅವರ ದೈವ ಭಕ್ತಿಗೆ ಮೆಚ್ಚಿ ರಾತ್ರಿ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ತಮ್ಮ ಹಿನ್ನೆಲೆ ವೃತ್ತಾಂತವನ್ನು ತಿಳಿಸಿ ಅವರ ಮನೆಯಾದ ನೆಲ್ಯಾಡಿ ಬೀಡಿನಲ್ಲಿ ನೆಲೆ ನಿಲ್ಲುತ್ತೇವೆಂದು ಸೂಚಿಸಿ ತಮ್ಮ ಆಯುಧಗಳನ್ನೇ ಕುರುಹುಗಳಾಗಿ ಬಿಟ್ಟು ಮರೆಯಾಗುತ್ತಾರೆ. ಇದನ್ನರಿತ ಈಶ್ವರನೇ ಶಿವಯೋಗಿಯ ರೂಪದಲ್ಲಿ ಕುಡುಮಪುರದ ಪರೀಕ್ಷೆಗೆ ಮುಂದಾಗುತ್ತಾನೆ. ಅಲ್ಲಿ ಶಿವಾಲಯವಿಲ್ಲದ ಕಾರಣ ಅಮ್ಮು ಬಲ್ಲಾಳ್ತಿಯವರ ಅತಿಥಿ ಸತ್ಕಾರವನ್ನು ನಿರಾಕರಿಸುತ್ತಾನೆ. ಇದರಿಂದ ಮನನೊಂದ ಅಮ್ಮು ಬಲ್ಲಾಳ್ತಿಗೆ ಮನೆ ಕೆಲಸದಾಳಾಗಿದ್ದ ಅಣ್ಣಪ್ಪ ಶಿವಲಿಂಗವನ್ನು ಪ್ರತಿಷ್ಠಾಪಿಸುವ ಅಭಯವನ್ನಿತ್ತು ಕದ್ರಿ ಮಂಜುನಾಥನ ಗರ್ಭಗುಡಿಯಲ್ಲಿರುವ ಶಿವಲಿಂಗವನ್ನು ಕೊಂಡೊಯ್ಯಲು ಪ್ರಯತ್ನಿಸಿ ಸೋತಾಗ ಸ್ವತಃ ಪರಮೇಶ್ವರನೇ ಪ್ರತ್ಯಕ್ಷನಾಗಿ ಅಲ್ಲಿರುವ ಸಪ್ತ ಕೆರೆಗಳಲ್ಲಿರುವ ಕಾಶಿಯಿಂದ ಬಂದ ಶಿವಲಿಂಗವನ್ನು ಕೊಂಡು ಹೋಗಿ ಕುಡುಮಪುರದಲ್ಲಿ ಪ್ರತಿಷ್ಠಾಪಿಸುವಂತೆ ಸೂಚಿಸುತ್ತಾನೆ. ಪರಮೇಶ್ವರನ ನುಡಿಯಂತೆ ನಡೆದ ಅಣ್ಣಪ್ಪನ ಕಾರ್ಯವೈಖರಿಯಿಂದ ಮೂಕವಿಸ್ಮಿತರಾದ ಬಲ್ಲಾಳ ದಂಪತಿಗಳಿಗೆ ಅಣ್ಣಪ್ಪನ ಬಗ್ಗೆ ಸಂಶಯ ಮೂಡಿ ಅವನ ಪೂರ್ವಾಪರವನ್ನು ವಿಚಾರಿಸಿದಾಗ ಆತ ನಿಜಾಂಶವನ್ನು ನುಡಿಯದೆ ಕೊನೆಗೆ ಅಮ್ಮು ಬಲ್ಲಾಳ್ತಿ ಹಾಕಿದ ಮಂಜುನಾಥನ ಆಣೆಗೆ ಕಟ್ಟು ಬಿದ್ದು ತನ್ನ ಭಯಂಕರವಾದ ನಿಜ ರೂಪ ಅಣ್ಣಪ್ಪ ಭೂತನಾಗಿ ಕಾಣಿಸಿಕೊಳ್ಳುತ್ತಾನೆ. ಆಗ ಶಿವಲಿಂಗದಲ್ಲಿ ಪ್ರತ್ಯಕ್ಷನಾದ ಈಶ್ವರನು ದಾನ ಧರ್ಮಾದಿಗಳಿಂದ ಕೂಡಿದ ಧರ್ಮದ ನೆಲೆವೀಡಾದ ಈ ಪುಣ್ಯ ಸ್ಥಳವು ಇನ್ನು ಮುಂದಕ್ಕೆ ಭಕ್ತರ ಅಭೀಷ್ಟವನ್ನು ನೆರವೇರಿಸುವ ಪವಿತ್ರ ಸ್ಥಳ ಧರ್ಮಸ್ಥಳ ಎಂದು ಕರೆಯಿಸಿಕೊಳ್ಳಲಿ ಎಂದು ಅಭಯವನ್ನೀಯುತ್ತಾನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ನಾರಾಯಣ ನಾರಾಯಣ ನಾರಾಯಣ. ಮಹಾದೇವ, ಭೂಲೋಕದಲ್ಲಿ ಸತ್ಯವಂತರಿಗೆ ನಿಷ್ಠಾವಂತರಿಗೆ ನೆಲೆ ಇಲ್ಲದೆ ಇಡೀ ಭೂಲೋಕವೇ ಅಧರ್ಮ, ಅನ್ಯಾಯ, ಅಸತ್ಯ, ಅನಾಚಾರಗಳಿಂದ ತಾಂಡವವಾಡುತ್ತಿದೆ. ಭೂತ ಪ್ರೇತ ಪಿಶಾಚಿಗಳಿಗೆ ಆರಾಧನೆ ಹೆಚ್ಚಾಗಿದೆ. ಏನು ಧರ್ಮ ದೇವತೆಗಳಿಗೆ ಅವಮಾನವೇ? ಹಾಗಾದರೆ ನಾವೇ ಪರೀಕ್ಷಿಸುತ್ತೇವೆ. ಒಂದು ವೇಳೆ ನಮಗೆ ಗೌರವ ಪುರಸ್ಕಾರಗಳು ದೊರೆಯದಿದ್ದರೆ ಅಧರ್ಮದ ನೆಲೆಯಾದ ಭೂಲೋಕವನ್ನೇ ಭಸ್ಮ ಮಾಡಿಬಿಡುತ್ತೇವೆ. ಒಂದು ವೇಳೆ ನಿಮಗೆ ಗೌರವ ಸಿಕ್ಕರೆ ಮುಂದೇನು? ಅದೇ ಕ್ಷೇತ್ರದಲ್ಲಿ ನೆಲೆ ನಿಲ್ಲುತ್ತೇವೆ. ಸಾಕು, ನಿಲ್ಲಿಸಿ. ಧರ್ಮ ದೇವತೆಗಳೆಂಬ ಅಹಂಕಾರದಿಂದ ಮನ ಬಂದಂತೆ ಮಾತನಾಡಬೇಡಿ. ಶಂಕರನನ್ನು ನಂಬಿದ ಭಕ್ತರಿಗೆ ವರ ಕೊಡುವ ಶಕ್ತಿ ಸಂಪನ್ನನಾದ ನನಗೆ ಆರಾಧನೆ ನಡೆದರೆ ಅದು ಅಧರ್ಮವೋ? ಗಣಮಣಿ, ಶಾಂತನಾಗು. ಹೂಡಿದ ಪಂಥದಲ್ಲಿ ಈ ಧರ್ಮ ದೇವತೆಗಳೇ ಸೋತು ನಿನ್ನ ಭಕ್ತರಿಗೆ ಒಲಿಯುವಂತೆ ಮಾಡುವ ಹೊಣೆ ನನ್ನದು. ಈ ಕಾರ್ಯದಲ್ಲಿ ನಿನ್ನದೇ ಪ್ರಮುಖ ಪಾತ್ರ.
ಧನ್ಯನಾದೆ ಸ್ವಾಮಿ. ನಿನ್ನ ಆಜ್ಞೆಯಂತೆ ನಡೆಯಲು ನಾನು ಸದಾ ಸಿದ್ಧ. ಹಾಗಾದರೆ ನೀನಿನ್ನು ಹೊರಡು. ನಿನ್ನ ಭಕ್ತರ ಬಳಿ ಆ ದೇವತೆಗಳನ್ನು ಕರೆತರುವ ಹಂಚಿಕೆ ಹೂಡು. ಮುಂದೊಂದು ದಿನ ಅದೇ ಕ್ಷೇತ್ರದಲ್ಲಿ ನಾನು ಮಂಜುನಾಥನಾಗಿ ನೆಲೆಸಿ ಆ ಕ್ಷೇತ್ರವನ್ನು ಧರ್ಮಸ್ಥಳವನ್ನಾಗಿಸುತ್ತೇನೆ. ಧರ್ಮಸ್ಥಳ ಕ್ಷೇತ್ರವನ್ನಾಗಿಸುತ್ತೇನೆ. ನೆನಪಿರಲಿ, ನಿನ್ನ ನಿಜ ರೂಪ ನೀನಾಗಿ ತೋರಿಸದ ಹೊರತು ನೀನು ಯಾರೆಂದು ಯಾರಿಗೂ ತಿಳಿಯದಿರಲಿ. ಈಶ್ವರನ ಆಜ್ಞೆಯಂತೆ ಸದ್ಧರ್ಮದ ನೆಲೆಯನ್ನು ಹುಡುಕಿಕೊಂಡು ಸತ್ಯಶೋಧನೆಗಾಗಿ ಗಣಮಣಿ ತುಳುನಾಡ ಕುಡುಮಪುರಕ್ಕೆ ಅಣ್ಣಪ್ಪನಾಗಿ ಬರುತ್ತಾನೆ. ಅಮ್ಮ, ತಾಯಿ, ಅಯ್ಯೋ, ಹಸಿವಿನಿಂದ ಪ್ರಾಣ ಹೊರಟು ಹೋಗುತ್ತಿದೆ. ಆಹಾರ ಕಂಡು 6 ದಿನಗಳಾಗಿದೆ. ಕೊಡಿಯಮ್ಮ, ನನಗೆ ಕೊಡಿ. ಈ ಉತ್ತಮವಾದ ಹಣ್ಣುಗಳನ್ನು ನೀರಿಗೆಸೆದು ವ್ಯರ್ಥ ಮಾಡಬೇಡಿ. ಈ ಹಣ್ಣುಗಳಿಂದ ನನ್ನ ಪ್ರಾಣವಾದರೂ ಉಳಿಯಲಿ. ನನಗೆ ಕೊಡಿಯಮ್ಮ, ನನಗೆ ಕೊಡಿ. ನಿಲ್ಲು ತಮ್ಮ, ನಿಲ್ಲು. ತಗೋ. ಯಾರಪ್ಪ ನೀನು? ನಿನ್ನ ಹೆಸರೇನು? ಅಮ್ಮ, ನಾನೊಬ್ಬ ತಂದೆ ತಾಯಿ ಯಾರೂ ಇಲ್ಲದ ಅನಾಥನಮ್ಮ. ನನ್ನನ್ನು ಅಣ್ಣಪ್ಪನೆಂದು ಕರೆಯುತ್ತಾರಮ್ಮ. ನೀವು ದಯ ತೋರಿ ಆಶ್ರಯ ನೀಡಿದರೆ ನಿಮ್ಮ ಸೇವೆಯನ್ನು ಮಾಡಿಕೊಂಡು ನಿಮ್ಮ ಪರಿವಾರದಲ್ಲಿ ನಾನು ಒಬ್ಬನಾಗಿರುತ್ತೇನಮ್ಮ. ಛೇ, ಆಶ್ರಯ ಕೊಡೋ ಸ್ವಾಮಿ ಆ ದೇವರು. ಬಾ, ನಮ್ಮ ಬಳಿಯಲ್ಲೇ ಇರುವೆಯಂತೆ. ಏನೋ ನಾವು ಕುಡಿಯುವ ಗಂಜಿಯಲ್ಲಿ ನಿನಗೂ ಒಂದು ಪಾಲಿಗೆ ಲೋಪವಿಲ್ಲದಂತೆ ನಡೆಯುತ್ತೇನೆ. ಸತ್ಯಶೋಧನೆಯ ಸತ್ವ ಪರೀಕ್ಷೆಗೆ ಬಳಿದಿಳಿದ ಧರ್ಮದೇವತೆಗಳು ಅಧರ್ಮದ ನೆಲೆಯನ್ನು ಕಂಡು ಉಗ್ರ ರೂಪ ತಾಳಿ ಕುಡುಮಪುರದ ಪರೀಕ್ಷೆಗೆ ನಾನಾ ರೂಪದಲ್ಲಿ ಬರುತ್ತಾರೆ. തുടരുകേ ತುಳುನಾಡೆ ಬುಲ್ಪಾತ್ ನಿತ್ಯದ ಪೂಜೆಗೆ ಜನಮಾನಿ ಸಾಲುಂತು ಭಕ್ತಿದ ಭಾವಗು ದೈವೊಳೆನ ನುಡಿಯಾತು ಸತ್ಯದ ತುಡರುಗೆ ತುಳುನಾಡೆ ಬುಲ್ಪಾತ್ ನಿತ್ಯದ ಪೂಜೆಗೆ ಜನಮಾನಿ ಸಾಲುಂತು
ಕೊಡಿಯರಿಡು ನೈ ಒಳೆನ ಸಿರಿ ನರ್ತನ ಗಕ್ಕರರ ಸೇವೆನ ನಿನ್ನ ಅಭಯದ ನುಡಿದ ವಾಮೈಮೆನ ಕೇನುನವೆ ನಮ ಭಾಗ್ಯೋನ ಜೀಟಿಗೆದ ಮುಲ್ಪುಗೆ ಸತ್ಯುಲೆನ ಸಿಂಗಾರಗೆ ಸಿರಿ ಮುಡಿದ ಮಲ್ಲಿಗೆ ಕಸಲೆದ ಮೆಂಕಾಟಿಗೆ ನಂಬಿನ ಜನ ಮಂದೆಗೆ ಇಂಬುದ ಪನಿ ಬರ್ಸಗೆ ಸತ್ಯುದ ತುಡರಿಗೆ ತುಳುನಾಡಿ ಮುಲ್ಪಾತು ನಿತ್ಯದ ಪೂಜೆಗೆ ಜನಮಾನಿ ಸಾಲುಂತುಳು ಎತ್ತಿದಾಗ ಚೇರ ಗಡಿ ಮುತ್ತಿದಾಗ ಕುಂದ ಕನ್ನಡದ ಕಪ್ಪು ಮಣ್ಣಿನವರು ವಜ್ರ ಬಲ್ಲಾಳರಾಯ ಸೋಗೆ ಬಲ್ಲಾಳರಾಯ ಕತ್ತಿಗಲೆ ಬಿತ್ತಿ ಹೋದ ವಂಶದವನು ಈ ಸೀಮೆಗೆ ಶಿವ ನೀಡಿದವರವೋ ಈ ಊರಿಗೆ ಇವಾಲದ ಮರವೋ ಮೂರು ಸುತ್ತಿನ ಕ್ವಾಟೆ ಗಸ್ತಿಗೆ ನಿಂತ ಗರಡಿ ಮನೆ ನಾಯಕ 6,000 ದಂಡು ಬಂದರು ಬಿಡನು ಕಾವಲಿನ ಕಾಯಕ ಏಳು ಏಳೆಡೆಯ ಸರ್ಪ ಬಂದು ಕುಂತೈತೋ ಯಪ್ಪ ನಮ್ಮ ಹುಲಿಯೂರು ದುರ್ಗ ಕಾಯೋ ಕಂದ ಈ ಊರಿಗೆ ಇವಾಲದ ಮರವೋ ಮೂರು ಸುತ್ತಿನ ಕ್ವಾಟೆ ಗಸ್ತಿಗೆ ನಿಂತ ಗರಡಿ ಮನೆ ನಾಯಕ 6,000 ದಂಡು ಬಂದರು ಬಿಡನು ಕಾವಲಿನ ಕಾಯಕ ಅಮ್ಮು ಬಲ್ಲಾಳ್ತಿ ಅಮ್ಮು ಬಲ್ಲಾಳ್ತಿ ಅಮ್ಮು ಬಲ್ಲಾಳ್ತಿ ನಿನ್ನ ಮನೆಯಲ್ಲಿರುವ ನಾವುಗಳು ಸಾಮಾನ್ಯ ಮನುಷ್ಯರಲ್ಲ, ಶಕ್ತಿಶಾಲಿಯಾಗಿರುವ 4 ಧರ್ಮ ದೇವತೆಗಳು. ನಿಮ್ಮ ನಿಷ್ಕಲ್ಮಶವಾದ ಶ್ರದ್ಧಾ ಭಕ್ತಿಗೆ ಮೆಚ್ಚಿ ನಿಮ್ಮ ಸಾತ್ವಿಕ ಬದುಕಿನಲ್ಲಿ ಚತುರ್ವಿಧ ದಾನಗಳನ್ನು ಕಂಡು ಸಂತುಷ್ಟರಾಗಿದ್ದೇವೆ. ಧರ್ಮದ ನೆಲೆಯನ್ನು ಕಂಡ ಈ ನಿಮ್ಮ ಮನೆ ನೆಲ್ಯಾಡಿ ಬೀಡಿನಲ್ಲಿ ಶಾಶ್ವತವಾಗಿ ನೆಲೆ ನಿಂತು ನಿಮ್ಮ ಎಲ್ಲ ಅಭೀಷ್ಟವನ್ನು ನೆರವೇರಿಸುವುದರೊಂದಿಗೆ ಈ ಕುಡುಮಪುರವನ್ನು ಪ್ರಸಿದ್ಧ ಕ್ಷೇತ್ರವನ್ನಾಗಿಸುತ್ತೇವೆ. ನಿಮ್ಮ ನಂಬಿಕೆಗೆ ನಾವು ಮಲಗಿದ ಸ್ಥಳದಲ್ಲಿರುವ ನಮ್ಮ ಆಯುಧಗಳೇ ಕುರುಗಳು.
ಮಹಾಸ್ವಾಮಿ, ಈ ದಿನ ನೀವು ನಮ್ಮಲ್ಲೇ ಭೋಜನ ಮಾಡಿ ನಮ್ಮನ್ನು ಅನುಗ್ರಹಿಸಬೇಕು. ಪರಮಾನಂದ ತಾಯಿ, ಆದರೆ ಶಿವಾರ್ಚನೆಯಾಗದೆ ನಾವು ಆಹಾರ ಸೇವಿಸುವಂತಿಲ್ಲ. ಅಯ್ಯೋ ಮಹಾಸ್ವಾಮಿ, ಈ ಊರಲ್ಲಿ ಶಿವಾಲಯವೇ ಇಲ್ಲವಲ್ಲ. ಹಾಗಾದರೆ ನಾವು ಭೋಜನವನ್ನು ಸ್ವೀಕರಿಸುವಂತಿಲ್ಲಮ್ಮ. ಅಮ್ಮ ಅಮ್ಮ, ಯಾಕೆ ಚಿಂತಾಚಿತ್ತರಾಗಿರುವಿರಿ? ಯಾಕೆ ಮೌನ? ಅಣ್ಣಪ್ಪ, ಶಿವಾಲಯವಿಲ್ಲದ ಈ ಸ್ಥಳದಲ್ಲಿ ಶಿವಯೋಗಿಗಳು ಭೋಜನವನ್ನು ನಿರಾಕರಿಸಿದರು. ಶಿವಮಂದಿರವಾಗದೆ ನಾನು ಆಹಾರವನ್ನು ಸ್ವೀಕರಿಸಲಾರೆ. ಅಮ್ಮ, ನಿಮ್ಮ ದಾನ ಧರ್ಮದ ಬುದ್ಧಿಗೆ ಮೆಚ್ಚಿ ಧರ್ಮದೇವತೆಗಳೇ ದಾರಿ ತೋರಿಸುತ್ತಾರೆ. ಈ ರಾತ್ರಿ ಬೆಳಗಾಗುವುದರ ಒಳಗೆ ಒಂದು ಶಿವಾಲಯ ಸೃಷ್ಟಿಯಾಗದಿದ್ದರೆ ನನ್ನ ಹೆಸರು ಅಣ್ಣಪ್ಪನೇ ಅಲ್ಲ. कर्पूरगारं करुणावतारं संसारसारं भुजगेन्द्रहारं सदा वसन्तं हृदयारविन्दे भवं भवानी सहितं नमामि, भवं भवानी सहितं नमामि. ಗಣಮಣಿ, ಏನಿದು ನಿನ್ನ ಸಾಹಸ? ಶ್ರೀ ಕ್ಷೇತ್ರ ಕದ್ರಿಯಲ್ಲಿನ ಭಕ್ತರು ಆರಾಧಿಸುವ ಈ ಮೂರ್ತಿಯನ್ನು ಕಿತ್ತು ಭಕ್ತರ ಮನಸ್ಸಿಗೆ ನೋವಾದರೆ ಅದು ಧರ್ಮವೇ? ಹೋಗು, ಸಪ್ತ ಕೆರೆಗಳಲ್ಲಿರುವ ನನ್ನ ಒಂದು ಮೂರ್ತಿಯನ್ನು ತೆಗೆದುಕೊಂಡು ಹೋಗು. ನನ್ನ ಪೂರ್ಣ ಕಳೆಯಿಂದ ಆ ಮೂರ್ತಿಯಲ್ಲಿ ಆವಿರ್ಭವಿಸುತ್ತೇನೆ. ಈ ಕದ್ರಿ ಕ್ಷೇತ್ರದಿಂದ ಬಂದ ನಾನು ಅಲ್ಲಿಯೂ ಕೂಡ ಮಂಜುನಾಥನೆಂಬ ಹೆಸರಿನಿಂದ ರಾರಾಜಿಸುತ್ತೇನೆ. ಅಣ್ಣಪ್ಪ, ಯಾರು ನೀನು? ಆಡಿದ ಮಾತಿನಂತೆ ರಾತ್ರೋರಾತ್ರಿಯಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿದ ನೀನ್ಯಾರು? ನಿಜ ಹೇಳು ಅಣ್ಣಪ್ಪ, ನೀನ್ಯಾರು? ಸಂಶಯ ಪಡಬೇಡಿ, ನಾನು ಈ ಮನೆಯ ಆಳು ಅಣ್ಣಪ್ಪ. ಅಣ್ಣಪ್ಪ, ನೀನು ಯಾರೆಂದು ನಿಜ ಹೇಳದಿದ್ದರೆ ಈ ಮಂಜುನಾಥನ ಮೇಲಾಣೆ. ಅಯ್ಯೋ, ಮಂಜುನಾಥನ ಮೇಲೆ ಯಾಕಮ್ಮ ಆಣೆ ಇಟ್ಟಿರಿ? ಪರಮೇಶ್ವರನ ಆಜ್ಞೆಯನ್ನು ಪಡೆದು ಬಂದ ಗಣಮಣಿ ಅಣ್ಣಪ್ಪ ಭೂತ ನಾನೇ. ಪರಮೇಶ್ವರನೇ ಶಿವಯೋಗಿಯ ರೂಪದಲ್ಲಿ ಭೂಲೋಕಕ್ಕೆ ಇಳಿದು ಬಂದು ಈ ಲಿಂಗದಲ್ಲಿ ಐಕ್ಯವಾಗಿದ್ದಾನೆ. ಅಣ್ಣಪ್ಪ, ಶಿವಯೋಗಿಯ ರೂಪದಲ್ಲಿ ಬಂದ ಆ ಪರಮೇಶ್ವರನನ್ನೇ ಗುರುತಿಸಲಾಗಲಿಲ್ಲ. ಆದರೆ ನಿನ್ನ ದಿವ್ಯಾದ್ಭುತವಾದ ರೂಪವನ್ನು ಕಾಣಬೇಕೆಂಬ ಆಸೆ. ನಿನ್ನ ನಿಜ ರೂಪವನ್ನು ತೋರಿಸು ಅಣ್ಣಪ್ಪ, ತೋರಿಸು. ನನ್ನ ರೂಪ ಭಯಂಕರವಾದದ್ದು. ಧೈರ್ಯವಾಗಿರಿ, ನೋಡಿ ನನ್ನ ನಿಜ ರೂಪ.
ಬೆರ್ಗಡೆ ನಿನ್ನ ಸದ್ಗುಣಗಳಿಗೆ ಮೆಚ್ಚಿದಂತಹ ನಾನು ನಿಜ ರೂಪದಿಂದ ಕಾಣಿಸಿಕೊಂಡಿದ್ದೇನೆ. ನೋಡಿಕೋ ನೋಡಿಕೋ ನೋಡಿಕೋ. ಮಂಜುನಾಥ ಧರ್ಮಸ್ಥಳಾಧೀಶ ಮಂಜುನಾಥ. ಬಲ್ಲಾಳ ದಂಪತಿಗಳೇ, ನಿಮ್ಮ ಧರ್ಮನಿಷ್ಠೆಗೆ ಮೆಚ್ಚಿದೆ. ಯಾರು ಈ ಕ್ಷೇತ್ರಕ್ಕೆ ಬಂದು ನನ್ನ ನೇತ್ರೋದ್ಭವಿ ನೇತ್ರಾವತಿಯಲ್ಲಿ ಮಿಂದು ನನ್ನ ದರ್ಶನ ಪಡೆಯುವರೋ ಅವರ ಸಕಲ ಕಷ್ಟಗಳು ದೂರವಾಗಿ ಆನಂದ ಭಾಗ್ಯ ಲಭಿಸುವಂತಾಗಲಿ. ಅಣ್ಣಪ್ಪ, ಈ ಪುಣ್ಯ ಕ್ಷೇತ್ರದಲ್ಲಿ ನೀನು ನೆಲೆಸಿ ಧರ್ಮಕ್ಕೆ ಚ್ಯುತಿ ಬಾರದಂತೆ ಸದಾ ಜಾಗೃತನಾಗಿರು. ಧರ್ಮದ ನೆಲೆವೀಡಾದ ಈ ಪುಣ್ಯ ಸ್ಥಳ ಇನ್ನು ಮುಂದಕ್ಕೆ ಧರ್ಮಸ್ಥಳವೆಂಬ ಹೆಸರಿನಲ್ಲಿ ಪ್ರಸಿದ್ಧಿಯಾಗಲಿ. സത്യദാ തുടരുകേ തുളുനാടെ പുൽപാത്ത് നിത്യദാ പൂജകേ ಜನಮಾನಿ ಸಾಲುಂತುಳು ಭಕ್ತಿದಾ ಭಾವಗು ದೈವೊಳೆನ ಗುಡಿಯಾತುಳು ಸತ್ಯದಾ ತುಡರುಗೆ ತುಳುನಾಡೆ ಮುಲ್ಪಾತು ನಿತ್ಯದಾ ಪೂಜೆಗೆ ಜನಮಾನಿ ಸಾಲುಂತುಳು. ಇದಂದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಡೆ ಎಂಕಲೆಗೆ ಒಟ್ಟುಪಾಡೊನ್ಯಾರೆ ಅಂಚಿತ್ತಿನ ಪ್ರವೀಣ್ ಕುಂಪಲಗೆ ಬಖರ ಅಭಿನಂದನೆ ಸಲ್ಲಿಕೆ ಮಾತೊಂದು ಬಂಧುಳೆ ಇತ್ತೆ 30,000 ಇನಾಮು ಏರೆಗೆ ಬಹುಶಃ ತೀರ್ಪುಗಾರ ಒಂಜಾತೆ ಮಂಡೆ ಕೆರೆ ತೊಂದೇರೆ ಕೈಕಾರೆ ಅಡಿಮೇಲು ಮಲ್ತದೇರೆ ಏರೆಗೆ ಇನಾಮು ಬಹುಶಃ ಒಂಜೆರ್ದು ಒಂಜಿ ಬಾರಿ ಮಿಕ್ಕಿನವೈ ಒಂಜಿ ಡಾನ್ಸ್ ಉಂಡು ಇನಾಮ ಕುರಿಬೇಕು ಕೂಡ ಹೆಂಗ್ ಡಾನ್ಸ್ ಮಲ್ಪ ಬಹುಶಃ ಗೂಡ್ದೀಪ ಕಂದಿನಕುಲು ಎಕರ್ದಿಂಚ ಹೆಂಗ ನೆರೊಂದುಲ್ಲೇರಿ ಇಂಬೆ ಒಂಟೆ ಪತ್ತೊಂದು ಏತು ಬಗುಲುವೆ ಮಾರ ಎಂಗಳಿಗೆ ಇನಾಮ ಕೊರ್ರೆಲ್ಲ ಬಿಡು ಪೂಜೆ ಇಮೆ ಒಂಜಿ ಬಗುಲ್ನೇ ಆಡತ್ತ ಅಂದ ಮನದು ಎಂಗ ನೆರಡೆಗೆ ಎಣ್ಣೆ ಹಿಡ್ದಾದ್ರೆ ಇದು ಇನಾಮ ಕೊರ್ಕ ಬನ್ನಿ ಪ್ರವೀಣ್ ಅಣ್ಣಡ ಅಂಚಾದೆ ಏರ್ಲಾ ಪೋಗೊಡ್ಸಿ ವಿಶೇಷವಾದ ಒಂಜಿ ನೃತ್ಯನು ಅಕೇರಿದ ಸಾಲಡೆ ಖಂಡಿತವಾದ ಪ್ರದರ್ಶನ ಮಲ್ಪಂಡ್ವ ಭಗತ್ ಸಿಂಗನ ವೇದಿಕೆಡೆ ಖಂಡಿತವಾದ ಭಗತ್ ಸಿಂಗ್ಗೆ ಅಕೇರಿದ ನೃತ್ಯನು ಸಮರ್ಪಿತ ಮಲ್ಪನ ಅಂಚಿನ ವಿಶೇಷ ನೃತ್ಯನು ಈ ವೇದಿಕೆಡೆ ಪ್ರದರ್ಶನ ಮಲ್ಪ ಪಂಪನ ಪಾತೆರನು ಪಟ್ಟಣಂದು ವೇದಿಕೆನೆ ಸಂಘಟಕ ಮಿತ್ರರಿಗೆ ಒಪ್ಪಿಸುವಂದಿಲ್ಲ.